ಡಿಸೆಂಬರ್ 20, 1946 ಬೆಳಗಿನ ಜಾವ ಸರಿಯಾಗಿ 4 ಗಂಟೆಯಷ್ಟರ ಹೊತ್ತಿಗೆ ಮಹಾತ್ಮ ಗಾಂಧೀಜಿಯವರ ಭಾಷಾಂತರಕಾರರಾದ ನಿರ್ಮಲ್ ಕುಮಾರ್ ಬೋಸ್ ಅವರು ಗಾಂಧೀಜಿಯವರ ಕೋಣೆಯ ಕಡೆ ಹೆಜ್ಜೆ ಹಾಕ್ತಾರೆ. ಅಲ್ಲಿನ ಬಾಗಿಲು ತೆರೆದು ನೋಡಿದಾಗ ಅವರ ಕಣ್ಣ ಮುಂದೆ ಕಂಡ ದೃಶ್ಯವಿದೆಯಲ್ಲ, ಅದು ಅವರನ್ನ ಬೆಚ್ಚಿ ಬೀಳಿಸುತ್ತೆ. ಗಾಂಧೀಜಿ ತಮ್ಮ 19 ವರ್ಷದ ಮೊಮ್ಮಗಳು ಮನುವಿನ ಜೊತೆ ಬೆತ್ತಲೆಯಾಗಿ ಒಂದೇ ಹಾಸಿಗೆ ಮೇಲೆ ಮಲಗಿದ್ರು. ನೋಡಿ ಸ್ನೇಹಿತರೆ, ನೀವು ಯಾವುದೋ ತಪ್ಪು ನಿರ್ಧಾರಕ್ಕೆ ಬರೋ ಮೊದಲು ಒಂದು ಮಾತು. ಇದು ನೀವು ಅಂದುಕೊಂಡದ್ದಕ್ಕಿಂತ ತುಂಬಾನೇ ವಿಚಿತ್ರವಾದ ವಿಷಯ. ಇದು ಗಾಂಧೀಜಿಯವರ ಬ್ರಹ್ಮಚರ್ಯ ಪ್ರಯೋಗಗಳ ಒಂದು ಭಾಗವಾಗಿತ್ತು. ಇಡೀ ಜಗತ್ತು ಯಾರನ್ನ ಶಾಂತಿದೂತ ಮಹಾತ್ಮ ಅಂತ ಕರೆಯುತ್ತೋ ಆ ಇಮೇಜಿನ ಅಡಿಯಲ್ಲಿ ಒಬ್ಬ ಕಾಮವಾಸನೆಯನ್ನು ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದ ಗಾಂಧೀಜಿ ಅಡಗಿದ್ರು. ತನ್ನ ಶಿಷ್ಯರನ್ನೇ ಈ ವಿಚಿತ್ರ ಪ್ರಯೋಗಗಳಿಗೆ ಬಳಸಿಕೊಳ್ಳುವಷ್ಟು ಅವರು ಈ ವಿಚಾರದಲ್ಲಿ ಮಗ್ನರಾಗಿದ್ರು. ಗಾಂಧೀಜಿಯವರ ಇಡೀ ಜೀವನದ ಕತೆ ಅವರ ಲೈಂಗಿಕ ಗೀಳಿನ ಸುತ್ತಲೇ ಇದೆ ಅಂದ್ರೆ ತಪ್ಪಾಗಲ್ಲ. ಗಾಂಧೀಜಿಯವರಿಗೆ ಮದುವೆಯಾದಾಗ ಕಸ್ತೂರ್ಬಾ ಅವರಿಗೆ 14 ವರ್ಷ, ಹಾಗೆ ಗಾಂಧೀಜಿಯವರಿಗೆ ಕೇವಲ 13 ವರ್ಷ. ಅವರೇ ಹೇಳಿಕೊಂಡಿರೋ ಹಾಗೆ ಕಾಮದ ಅಮಲಿನಲ್ಲಿ ಎಷ್ಟೋ ಬಾರಿ ತನ್ನ ಪತ್ನಿಗೆ ಅಕ್ಷರ ಕಲಿಸುವ ಆಸೆ ಇತ್ತರೂ ಅವರು ಅದನ್ನ ಮಾಡ್ಲಾಗ್ಲಿಲ್ಲ. ಆದರೆ ಈ ನೈಸರ್ಗಿಕ ಭಾವನೆಯನ್ನು ಅವರು ಅಶುದ್ಧ ಅಂತ ಯಾವಾಗ ಅಂದುಕೊಂಡ್ರು ಗೊತ್ತಾ? ಗಾಂಧೀಜಿಯವರ ತಂದೆ ಮರಣದ ಸಂಕಟದಲ್ಲಿದ್ದಾಗ ಗಾಂಧೀಜಿ ಅವರ ಸೇವೆ ಮಾಡೋದನ್ನ ಬಿಟ್ಟು ತನ್ನ ಪತ್ನಿಯ ಜೊತೆ ದೈಹಿಕ ಸುಖದಲ್ಲಿ ತೊಡಗಿದ್ರು. ಆ ಕ್ಷಣದಲ್ಲಿ ಅವರ ತಂದೆ ತೀರಿಕೊಂಡ್ರು ಅನ್ನೋ ಸುದ್ದಿ ಕೇಳಿ ಗಾಂಧೀಜಿಯವರ ಮನಸ್ಸಿನಲ್ಲಿ ಅತೀವವಾದ ಅಪರಾಧ ಪ್ರಜ್ಞೆ ತುಂಬಿಕೊಂಡಿತ್ತು. ಅಲ್ಲಿಂದ ಶುರುವಾಯ್ತು ನೋಡಿ ಈ ಕಾಮವಾಸನೆಯನ್ನು ಶತ್ರುವಿನಂತೆ ನೋಡೋ ಕ್ರಿಯೆ. ಗಾಂಧೀಜಿ ಆಫ್ರಿಕಾದಲ್ಲಿದ್ದಾಗ ಫಿನಿಕ್ಸ್ ಮತ್ತು ಟಾಲ್ಸ್ಟಾಯ್ ಫಾರ್ಮ್ ಅನ್ನೋ 2 ಆಶ್ರಮಗಳನ್ನ ಸ್ಥಾಪನೆ ಮಾಡಿದ್ರು. ಇವು ಅವರಿಗೆ ಕೇವಲ ವಾಸಸ್ಥಾನವಾಗಿರಲಿಲ್ಲ, ಬದಲಾಗಿ ಅವರ ಪ್ರಯೋಗಾಲಯಗಳಾಗಿದ್ದವು. ಇಲ್ಲಿ ಎಲ್ಲವೂ ಗಾಂಧೀಜಿ ಅವರ ನಿಯಂತ್ರಣದಲ್ಲಿತ್ತು. ತಿನ್ನೋ ಆಹಾರದಿಂದ ಹಿಡಿದು ಉಡೋ ಬಟ್ಟೆಯವರೆಗೂ ಎಲ್ಲದರಲ್ಲೂ ಪ್ರಯೋಗ. ಗಾಂಧೀಜಿ ಮಸಾಲೆ ಇಲ್ಲದ ಹಸಿ ತರಕಾರಿ ಹಣ್ಣುಗಳನ್ನೇ ತಿನ್ನಬೇಕೆಂದು ಒತ್ತಾಯಿಸುತ್ತಿದ್ರು. ಕೊನೆಗೆ ಒಂದು ದಿನ ತಮ್ಮ ಪತ್ನಿ ಕಸ್ತೂರ್ಬಾ ಅನಾರೋಗ್ಯದಿಂದ ಇದ್ದಾಗಲೂ ಡಾಕ್ಟರ್ ಹೇಳಿದ ಔಷಧ ಬಿಟ್ಟು ತಮ್ಮದೇ ವಿಚಿತ್ರ ಡಯಟ್ ಫಾಲೋ ಮಾಡೋ ಹಾಗೆ ಬಲವಂತ ಮಾಡಿದ್ರು. ಅವರ ಮುಖ್ಯ ಮಂತ್ರ ಏನಾಗಿತ್ತು ಅಂದ್ರೆ, ನಾನು ಕಾಮಸುಖ ಅನುಭವಿಸಲ್ಲ, ಬೇರೆಯವರಿಗೂ ಬಿಡಲ್ಲ. ಅದಕ್ಕಾಗಿ ಆಶ್ರಮದಲ್ಲಿ ಗಂಡ ಹೆಂಡತಿಯರನ್ನ ಬೇರೆ ಬೇರೆ ಕೋಣೆಗಳಲ್ಲಿ ಮಲಗಿಸುತ್ತಿದ್ರು. ಇಲ್ಲಿಂದ ಕತೆ ಇನ್ನೂ ಬಿಗಡಾಯಿಸುತ್ತೆ. ಗಾಂಧೀಜಿ ಆಶ್ರಮದ ಹದಿಹರೆಯದ ಹೆಣ್ಣು ಮತ್ತು ಗಂಡು ಮಕ್ಕಳನ್ನ ಒಟ್ಟಿಗೆ ಸ್ನಾನ ಮಾಡಲು ಕಳಿಸುತ್ತಿದ್ರು. ಅವರು ತಮ್ಮ ಕಾಮವಾಸನೆಯನ್ನು ಹತೋಟಿಯಲ್ಲಿಟ್ಟುಕೊಳ್ಳುತ್ತಾರೋ ಇಲ್ಲವೋ ಅಂತ ಪರೀಕ್ಷಿಸುವುದು ಅವರ ಉದ್ದೇಶವಾಗಿತ್ತು. ಒಂದು ಬಾರಿ ಮೊಮ್ಮಗ ಮಣಿಲಾಲ್ ಮತ್ತು ಜಕಿ ಅನ್ನೋ ಮಹಿಳೆಯ ನಡುವೆ ಸಂಬಂಧ ಬೆಳೆದಾಗ ಗಾಂಧೀಜಿ ಅಕ್ಷರಶಃ ಉಪವಾಸ ಕುಳಿತು ಅವರಲ್ಲಿ ಅತೀವವಾದ ಅಪರಾಧ ಪ್ರಜ್ಞೆ ಮೂಡಿಸಿದರು. ಕೊನೆಗೆ ಆ ಮಹಿಳೆಯ ತಲೆ ಬೋಳಿಸಿ ಆಭರಣ ಕಿತ್ತು ಹಾಕಿ ಅವಮಾನಿಸಲಾಯಿತು. ಗಾಂಧೀಜಿಯವರ ಈ ಉಪವಾಸದ ಆಯುಧ ಯಾರನ್ನಾದರೂ ಮಾನಸಿಕವಾಗಿ ಕಟ್ಟಿ ಹಾಕಬಲ್ಲ ಶಕ್ತಿಯನ್ನು ಹೊಂದಿತ್ತು. ಗಾಂಧೀಜಿಯವರ ಈ ಪ್ರಯೋಗಗಳು ಕೊನೆಯ ದಿನಗಳಲ್ಲಿ ಎಷ್ಟು ತೀವ್ರವಾದವು ಅಂದ್ರೆ, ಅವರು ತಮ್ಮ ಆಪ್ತ ವೈದ್ಯೆ ಸುಶೀಲಾ ನಯ್ಯರ್ ಅವರ ಜೊತೆ ಬೆತ್ತಲೆಯಾಗಿ ಸ್ನಾನ ಮಾಡೋದು ಅಥವಾ ಮಸಾಲೆ ಮಾಡಿಸಿಕೊಳ್ಳೋದನ್ನ ಶುರು ಮಾಡಿದ್ರು. ಅವರು ಈ ಎಲ್ಲವನ್ನು ಆಧ್ಯಾತ್ಮಿಕ ಶುದ್ಧತೆ ಅಂತಾನೆ ಕರೆಯುತ್ತಿದ್ರು. ಅವರ ಪ್ರಕಾರ ಒಬ್ಬ ವ್ಯಕ್ತಿ ಬೆತ್ತಲೆ ಹೆಣ್ಣಿನ ಜೊತೆ ಮಲಗಿದ್ರು ಅವನಲ್ಲಿ ಯಾವುದೇ ವಿಕಾರ ಬರಬಾರದು. ತಾನು ಕಾಮವನ್ನು ಗೆದ್ದರೆ ಮಾತ್ರ ದೇಶದ ವಿಭಜನೆಯನ್ನು ಅಥವಾ ಜಿನ್ನಾರನ್ನು ತಡೆಯಲು ಸಾಧ್ಯ ಅನ್ನೋದು ಅವರ ತರ್ಕವಾಗಿತ್ತು. ಇದಕ್ಕಾಗಿ ಅವರು ತಮ್ಮ ಮೊಮ್ಮಗಳಾದ ಮನುವನ್ನು ಕರೆಯಿಸಿಕೊಂಡು ನಾವು ಬೆತ್ತಲೆಯಾಗಿ ಮಲಗುವ ಮೂಲಕ ನಮ್ಮ ಪವಿತ್ರತೆಯ ಅಂತಿಮ ಪರೀಕ್ಷೆ ಮಾಡೋಣ ಅಂತ ಕೇಳಿಕೊಂಡ್ರು. 19 ವರ್ಷದ ಮನು ಕೂಡ ಇದಕ್ಕೆ ಒಪ್ಪಿಕೊಂಡ್ರು. ಗಾಂಧೀಜಿಯವರ ಇಂತಹ ನಡೆ ಅವರ ಮಗ ದೇವದಾಸ್ ಮತ್ತು ವಲ್ಲಭಭಾಯಿ ಪಟೇಲ್ರಂತಹ ನಾಯಕರಿಗೂ ಇಷ್ಟವಿರಲಿಲ್ಲ. ಕೊನೆಯವರೆಗೂ ಗಾಂಧೀಜಿ ತಮ್ಮ ಈ ಪ್ರಯೋಗಗಳಲ್ಲಿ ಒಂದು ಬಲವಾದ ತರ್ಕ ಅಥವಾ ಲಾಜಿಕ್ ಹುಡುಕಲು ಪ್ರಯತ್ನ ಪಟ್ರು. ಆದ್ರೆ ಅವರ ಇಮೇಜ್ ಕಾಪಾಡೋ ಉದ್ದೇಶದಿಂದ ಇತಿಹಾಸದಲ್ಲಿ ಇಂತಹ ಎಷ್ಟೋ ವಿಷಯಗಳನ್ನು ಮರೆಮಾಚಲಾಯಿತು. ಒಂದು ಗುರಿ ಅಂತ ಬಂದಾಗ ಮನುಷ್ಯ ಎಂಥ ವಿಚಿತ್ರ ದಾರಿಗಳನ್ನಾದರೂ ಹಿಡಿಯಬಲ್ಲ ಅನ್ನೋದಕ್ಕೆ ಈ ಕಥೆ ಸಾಕ್ಷಿ.